ಶ್ರೀ ಮಲೇಶಂಕರ ದೇವರ ರಥೋತ್ಸವವನ್ನು ಶ್ರೀ ಮಲೇಶಂಕರ ದೇವಸ್ಥಾನದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಜಾತ್ರೆಯು 2 ದಿನಗಳ ಕಾಲ ನಡೆಯಲಿದ್ದು ಶ್ರೀ ಗಣಪತಿ ಪೂಜೆ, ನಂದಿ ಧ್ವಜಾರೋಹಣ, ಅಂಕುರಣಾರ್ಪಣೆ ಸೇರಿದಂತೆ ಇನ್ನು ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಪತ್ರಿಕಾ ಬಂಧುಗಳಿಗೆ ಮಲೇಶಂಕರ ಸ್ವಾಮಿ ದೇವಸ್ಥಾನದ ಸನ್ಮಾನ್ಯ ಹನುಮಂತಪ್ಪನವರು, ನಮ್ಮ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಯಾದಂಥ ಸನ್ಮಾನ್ಯ ಮೂಡಳ್ಳಿ ಗ್ರಾಮದ ಪ್ರಮುಖರಾದಂಥ ಗಣೇಶಾಚಾರ್ಯರು, ನಮ್ಮ ಈ ಸಮಿತಿಯ ಈ ದೇವಸ್ಥಾನದ ವಿಶೇಷತೆ ಇಂದ್ರಕೀತ ಪರ್ವತ 7,000 ವರ್ಷದ ಹಿಂದೆ ನಡೆದಿದೆ ಅನ್ನೋದಕ್ಕೆ ಪ್ರತೀತಿ ಇದೆ. ಅದಕ್ಕೂ ಕೂಡ ಕೆಲವು ಪುರಾವೆಗಳಿದೆ. ಆಮೇಲೆ ಮಹಾಭಾರತ ನಡೆದದ್ದು ಕೂಡ ಅವತ್ತು 5,000 ವರ್ಷದ ಹಿಂದೆ ನಡೆದಿದೆ. ಅದಕ್ಕಿಂತನೂ ಪೂರ್ವದಲ್ಲಿ ನಡೆದಂಥ ಒಂದು ಈ ದೇವಸ್ಥಾನ ಸ್ಥಾಪನೆಯಾಗಿದೆ. ಶಿವ ಪಾರ್ವತಿ, ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ. ಆಮೇಲೆ ಅರ್ಜುನನಿಗೆ ಪಾಶುಪತಾಸ್ತ್ರ ಪಡೆದಂಥ ಒಂದು ಜಾಗ ಅಂತ ಪ್ರತೀತಿ ಇದೆ. ಅದು ಕೂಡ ಆ ಅರ್ಜುನನ ಗುಂಡಿ ಅಂತಲೇ ಇದೆ. ಅದು ಕೂಡ ಈಗ ಅಭಿವೃದ್ಧಿ ಆಗಲಿಕ್ಕೆ ಕೆಲವೊಂದು ಶ್ರಮ ಪಡ್ತಾ ಇದ್ದಾರೆ. ಅದು ಕೂಡ ಅಭಿವೃದ್ಧಿ ಆಗುತ್ತೆ. ಮತ್ತು ಅದರದ್ದು ವಿಶೇಷತೆ ಹೇಳ್ತಾ ಹೋದರೆ ತುಂಬ ಇದೆ. ಅದನ್ನು ಒಂದು ಈಗ ಕೆಲವರು ಸುಮಾರು ಜನ ಭಕ್ತಾದಿಗಳು ಅಲ್ಲಿ ಏನೋ ಒಂದು ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಪಣ ತೊಟ್ಟಿ ಅಥವಾ ಒಂದು ಆಸಕ್ತಿಯಿಂದ ಬರ್ತಾ ಇದ್ದಾರೆ. ಈ ಸರಿ ಕಳೆದ ಸಾರಿ ಊಟಕ್ಕೆ ಮಾಡ್ಸೋಕ್ಕಾಗಲಿಲ್ಲ. ನಮ್ಮ ಶಿವಾನಂದಪುರ ನೇತೃತ್ವದಲ್ಲಿ ನಮ್ಮ ಕೃಷ್ಣಮೂರ್ತಿಯವರು 500 ಇಡೀ 500 ಬಂಧುಗಳು ಮತ್ತು ಗ್ರಾಮಸ್ಥರು ಈ ಸರಿ ಅಲ್ಲಿ ಅನ್ನದಾಸೋಹ ಮಾಡಬೇಕು. ಹೊರಗಡೆಯಿಂದ ಅನೇಕ ದೂರದಿಂದ ಭಕ್ತಾದಿಗಳು ಬಂದು ಹಾಗೆ ಹೋಗ್ಬೇಕಾಗ್ತದೆ. ಅವರಿಗೆಲ್ಲ ಒಂದು ಒಳ್ಳೆಯ ಅವಕಾಶ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅನ್ನದಾಸೋಹವನ್ನು ಮಾಡಿದ್ದಾರೆ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದೆ. ಆಮೇಲೆ ಯಾರೋ ಒಬ್ಬರು ಭಕ್ತರು ತೀರ್ಥ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹೀಗೆ ಪ್ರತಿಯೊಂದು ಒಂದೊಂದೇ ಹಂತವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ದೃಷ್ಟಿಕೋನ ಆಗಿದೆ. ಈ ಒಂದು ದೃಷ್ಟಿನಲ್ಲಿ ನಾವು ಒಂದು ಸೇವಾಭಿವೃದ್ಧಿಗೆ ಪ್ರಯತ್ನ ಪಡ್ತಾ ಇದ್ವಿ. ಮತ್ತು ನಾವೀಗಾಗಲೇ ನಿಮಗೆ ನಾವು ಏನೇನು ಆಗಿದೆ, ಏನು ಆಗಬೇಕಾಗಿದೆ ಅನ್ನೋ ಕೂಡ ಲೆಟ್ರ್ಗಳು ನಿಮ್ಮ ಕೈನಲ್ಲಿ ಕೊಟ್ಟಿದ್ದೀವಿ. ತಾವು ಕೂಡ ಈ ಒಂದು ಇದನ್ನು ಪ್ರಚುರಪಡಿಸಿ ಮತ್ತು ನಮ್ಮ ರಥೋತ್ಸವದ ಬಗ್ಗೆ ಹೆಚ್ಚಿನ ಭಕ್ತಾದಿಗಳಿಗೆ ವಿಚಾರ ತಲುಪಲಿ ಮತ್ತು ಹೆಚ್ಚಿನ ಭಕ್ತಾದಿಗಳು ಅಲ್ಲಿ ಬಂದು ಆ ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾಗಲಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ನಮ್ಮ ಮುಂದಿನ ಏನೇನು ಅಭಿವೃದ್ಧಿ ಆಗಬೇಕು ಅನ್ನೋದು ತೋರಿಸಿದ್ವಿ. ಕಳೆದ ಆಗಸ್ಟ್ 19ನಲ್ಲಿ ನಮ್ಮ ಕೆ.ಎಸ್. ಈಶ್ವರಪ್ಪನವರು ಬಂದಿದ್ದರು. ಅವ್ರ ಮಂತ್ರಿ ಆದಾಗ 1.5 ವರ್ಷದ ಹಿಂದೆ. ಆವಾಗೂ ಕೂಡ ಅವರು ಕೆಲವನ್ನ ಅಭಿವೃದ್ಧಿ ಮಾಡೋಕ್ಕೆ ಒಂದು ಕಲ್ಯಾಣಿ ಅದನ್ನು ಮಾಡಬೇಕು ಅಂತಂದು ಅನುಷ್ಠಾನಕ್ಕೆ ತಂದಿದ್ದಾರೆ. ಅದು ಕೂಡ ಆಗಬೇಕಾಗಿದೆ. ಇನ್ನು ಸುಮಾರು ನಮಗೆ 500 ಮಾಡೂರು ರಸ್ತೆಯಿಂದ ಒಂದು 2